ಪುತ್ತೂರು ನಿವಾಸಿ ಯುವತಿಯೊಬ್ಬಳು ಕಡಬದ ತನ್ನ ಸಂಬಂಧಿಕರ ಮನೆಗೆ ಬಂದು ವಾಪಸ್ ಹೋಗುವಂತಹ ಸಮಯದಲ್ಲಿ ಕಡಬ ಮುಖ್ಯಪೇಟೆಯಲ್ಲಿ ಬಸ್ ಹತ್ತುವ ಸಮಯದಲ್ಲಿ ಕಳ್ಳನೊಬ್ಬ ಮೊಬೈಲ್ ಎಗರಿಸಿ ಪರಾರಿಯಾದ ಘಟನೆ ನಡೆದಿದೆ. ಅಕ್ಟೋಬರ್ 22ರ ಮಧ್ಯಾಹ್ನ 12:45ರ ಸುಮಾರಿಗೆ ಸುಬ್ರಹ್ಮಣ್ಯದಿಂದ ಉಪ್ಪಿನಂಗಡಿಯತ್ತ ಹೋಗುವ ಸರ್ಕಾರಿ ಬಸ್ಗೆ ಕಡಬಪೇಟೆಯ ಪಂಜ ಕ್ರಾಸ್ ಬಳಿ ಇರುವ ಟಿಸಿ ಪಾಯಿಂಟ್ ಹತ್ತಿರದಿಂದ ಯುವತಿ ಬಸ್ ಹತ್ತಿದ್ಲು. ಬಸ್ ನಿಲ್ದಾಣದಿಂದ ಬಸ್ ಹತ್ತಿದ ಯುವತಿಯ ಬ್ಯಾಗ್ನಿಂದ ಬೆಲೆ ಬಾಳುವ ಮೊಬೈಲ್ ಸೆಟ್ ಅನ್ನ ಚಾಲಕಿ ಕದೀಮನೊಬ್ಬ ಎಗರಿಸಿದ್ದಾನೆ. ಯುವತಿಯ ಹಿಂದಿನಿಂದ ಬಸ್ ಏರಿದ ಕಳ್ಳ ಕೆಂಪು ಚೆಕ್ಸ್ ಶರ್ಟ್ ಧರಿಸಿ ಕೈಯಲ್ಲಿ ಬ್ಯಾಗ್ ಹಿಡಿದಿದ್ದು ಮೊಬೈಲನ್ನು ಎಗರಿಸಿ ಕೂಡಲೇ ಬಸ್ನಿಂದ ಇಳಿದು ಹೋಗುವ ದೃಶ್ಯ ಹತ್ತಿರದ ಅಂಗಡಿಯಲ್ಲಿನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಿದ ಯುವತಿಯು ಕಡಬಪೇಟೆಯಾದ್ಯಂತ ಆತನಿಗಾಗಿ ಹುಡುಕಾಟ ನಡೆಸಿದ್ರೂ ಆತನ ಪತ್ತೆಯಾಗಿಲ್ಲ. ಕಡಬಪೇಟೆಯಲ್ಲಿ ಪೊಲೀಸ್ ಇಲಾಖೆಯ ವತಿಯಿಂದ ಅತ್ಯಾಧುನಿಕ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ರು. ಈ ಕ್ಯಾಮೆರಾಗಳು ಇದೀಗ ಕಡಬದಲ್ಲಿ ನಡೆಯುವಂತಹ ಅಕ್ರಮಗಳನ್ನು ಪತ್ತೆ ಹಚ್ಚಲು ಯೋಗ್ಯವಾಗದ ರೀತಿಯಲ್ಲಿ ಇದೆ. ಇದನ್ನು ಸರಿಪಡಿಸಲು ಸಂಬಂಧಿಸಿದ ಇಲಾಖೆಗಳು ಮುಂದಾಗ್ತಾ ಇಲ್ಲ ಎನ್ನುವ ಆರೋಪ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇದೆ. ಇನ್ನು ಈತನ ಗುರುತು ಯಾರಿಗಾದರೂ ಲಭ್ಯವಾದರೆ ಕಡಬ ಪೊಲೀಸ್ ಠಾಣೆಗೆ ಮಾಹಿತಿ ಕೊಡಬೇಕು ಅನ್ನುವಂತಹ ವಾಟ್ಸ್ಆಪ್ ಸಂದೇಶ ರವಾನೆಯಾಗಿದೆ.